ಎಚ್.ಡಿ. ಕೋಟೆ ತಾಲೂಕಿನಿಂದ ಸರಗೂರಿಗೆ ಬರುವ ಹ್ಯಾಂಡ್ ಪೋಸ್ಟ್ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಶಶಿಕುಮಾರ್ ಎಂಬುವರಿಗೆ ಕಂಡಕ್ಟರ್ ಗೋಪಾಲ್ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಶಶಿಕುಮಾರ್ ಕಂಡಕ್ಟರ್ಗೆ ಟಿಕೆಟ್ ಹಣವನ್ನು ನೀಡಿದ್ದು, ಆದರೆ ಕಂಡಕ್ಟರ್ ಟಿಕೆಟ್ ನೀಡದೆ ಚಿಲ್ಲರೆಯನ್ನು ಸಹ ವಾಪಸ್ ಕೊಡದ ಕಾರಣ ಶಶಿಕುಮಾರ್ ಸರಗೂರಿನ ನಿಲ್ದಾಣದ ಬಳಿ ನನ್ನ ಹಣವನ್ನು ವಾಪಸ್ ನೀಡಿ ಎಂದು ಕೇಳಿದಾಗ ಕಂಡಕ್ಟರ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಶಶಿಕುಮಾರ್ ಆರೋಪ ಮಾಡಿದ್ದಾರೆ. ಕಂಡಕ್ಟರ್ ಗೋಪಾಲ್ ಮತ್ತು ಇನ್ನು 3 ಜನ ಸಿಬ್ಬಂದಿಗಳು ಏಕಾಏಕಿ ನನ್ನನ್ನು ಎಳೆದುಕೊಂಡು ಹೋಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಶಶಿಕುಮಾರ್ ಆರೋಪಿಸಿದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡಿದ ಕಂಡಕ್ಟರ್ ಗೋಪಾಲ್ ಮತ್ತು ಇನ್ನು 3 ಜನ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಶಿಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ವರದಿ ಚಂದ್ರಹಾದನೂರು. ಟಿಕೆಟ್ ಕೊಡಿಲ್ಲ ಮಾತಾಡೋ 105 ರೂಪಾಯಿ ಕೊಟ್ಟಿಲ್ಲ ಸರ್ ನಂಗೆ ಅವರು. ನಾನು ಯಾವುದೋ ಮೈಂಡಲ್ಲಿ ಟಿಕೆಟ್ ಕೊಟ್ಟಿರ್ಬೇಕು ಅಂತ ತಿಳ್ಕೊಬಿಟ್ಟೆ. ನಾನು ಟಿಕೆಟ್ ಕೊಟ್ಟಿಲ್ಲ ನನಗೆ. ಬಂದು ಲಾಸ್ಟ್ ಕೇಳಿದೆ 105 ರೂಪಾಯಿ ಕೊಟ್ಟಿನಿ ನಿಮಗೆ, ನಂಗೆ ಟಿಕೆಟ್ ಕೊಟ್ಟಿಲ್ಲ, ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು. ನಾನು ದುಡ್ಡಿಲ್ಲ ನಂಗೆ ಕೊಡ್ಬೇಕು ನೀವು ಅಂತ ಹೇಳಿದೆ ನಾನು. ಅವ್ರಂತವ್ರು ಇಲ್ಲಪ್ಪ ನೀವು ಟಿಕೆಟ್ ಕೊಟ್ಟಿದ್ದೀನಿ ತೋರಿಸು ನಂಗೆ ಕೊಡ್ತೀನಿ ನಿಮಗೆ ದುಡ್ಡು ಅಂತವ್ರು. ಅಂತಂದು ಸರ್ ಟಿಕೆಟ್ ಕೊಟ್ಟಿಲ್ಲ ನೀವು, ಬೇರೆ ಮುಂದೆ ಕೊಟ್ಟರಿ ನೀವು ಅಂತ ಅಂದ್ಬಿಟ್ಟು ಹೇಳಿದೆ ನಾನು. ಯಾರು ನಿಮ್ಗೆ ಯಾರು ಹೊಡೆದು ಲಾಸ್ಟ್ ಬಂದು ಎಮರ್ಜೆನ್ಸಿ ಬಂದು ಇನ್ನೊಬ್ರು ಬಂದು ಹೊಡೆದಿರೋದು ಅವ್ರು. ಅಲ್ಲಿ ನೋಡಿ ಯಾರು ಮಾತಾಡ್ತಾ ಅವರು. ಅವ್ರ ಹೆಸರು ಅನ್ಕೊಳ್ಳಿ. ಅವ್ರಂತ ಎಷ್ಟು ಗೊತ್ತಿಲ್ಲ ಸರ್ ನನಗೆ ಅವ್ರು. ಯಾಕೆ ಹೊಡೆದ್ರು ಕಾಂಟ್ಯಾಕ್ಟ್ ಇಲ್ಲ ಅವರು. ಈ ಬಸ್ ಕಾಂಟ್ಯಾಕ್ಟ್ ಇಲ್ಲ ಅವರು. ಇವ್ರು ಬಂದು ಹೊಡೆದಾರ ಅಂದ್ರೆ ಏನು ಕಾರಣ ಅಂತ ಗೊತ್ತಿಲ್ಲದೇನೆ ಹೊಡೆದಾರ ಅಂತಾನೆ ಹೆಂಗೆ ತಿಳ್ಕೊಬೇಕು ಸರ್ ನಾನು. ಏನು ತಪ್ಪ ಏನು ಅವ್ರ ಕಾರಣ ಏನಾಯ್ತು ಅಂತ ತಿಳ್ಕೊಂಡು ಹೊಡೆಯಬೇಕು ನನಗೆ ಅವರು. ಹೊಡೆದ ಕಪ್ಪಲ್ ಕಟ್ಟು ಹೊಡೆದಾರ ನಂಗೆ ಅವರು. ಗೊತ್ತಿಲ್ಲ ಏನು ಕೊಡ್ದ ಅಂತ ಗೊತ್ತಿಲ್ಲ ನನಗೆ. ಅವ್ರು ತಿಳ್ಕೊಳ್ಳಿ ಅವ್ರು ನನಗೆ ಅವ್ರಿಗೆ ಅದೇ ಎಲ್ಲಿಂದ ಬಂದ ಏನು ಎಲ್ಲಿ ಅವ್ರಿಗೂ 8% ಬಂದಿರೋ ಸರ್ ಸರ್ವಿಗೆ. ಅವ್ರು ಸುಮ್ಮನೆ ಹೆಂಗೆ ಹೊಡೆದ್ರು ಅವರು ಹೊಡೆದ್ರೆ ಗೊತ್ತಿಲ್ಲ. ಅವ್ರಿಗೆ ಕಾರಣ ಗೊತ್ತಿಲ್ಲ ಅವ್ರಿಗೆ. ಅವ್ರು ಕೇಳಿ ಅವ್ರು ನಾನು ಕೇಳಿ ನೀವೇ ಕೇಳಿ ಅಲ್ಲಿ ನಾನು ಹೇಳ್ದೆ ಅವ್ರಿಗೆ ಎಂತ ಏನು ಗೊತ್ತಿಲ್ಲ ನಂಗೆ. ಅವ್ರು ಗೊತ್ತಿತ್ತು ಕಂಡಕ್ಟ್ ಇದ್ದಿಲ್ಲ ಅವ್ರಿಗೆ. ಹೊಡೆಯೋಣ ನನ್ನೇ ತಪ್ಪಿಲ್ಲ ಅಲ್ಲಂದು ತಪ್ಪಿಲ್ಲ. ಹೋಗಿ ಅಲ್ಲಿಗೆ ಹೋಗಿ ಟಿಕೆಟ್ ಕೊಟ್ಟಿನಿ ಮರೆ. ಆ ಟಿಕೆಟ್ ಅಲ್ಲಿ ಮಾಡ್ಕೊಂಡು ನಾವು 150 ರೂಪಾಯಿ ಟಿಕೆಟ್ ಒಂದು ಅತಿ ಆಗ್ಬಿಡೋದು. ಈ ಕರ್ನಾಟಕದ ಸ್ಥಳೀಯ ಎಲ್ಲ ಬಳಕೆ ಮಾಡೋದು ಇಲ್ಲ. ಯಾರಿಗೂ ಟಿಕೆಟ್ ಕೊಡಲ್ಲ, ಸುಮಾರು ಜನ ಕೊಡಲ್ಲ. ಬರೀ ದುಡ್ಡೆಲ್ಲ ತಂದು ಬೇಕ್ರಿಲ್ವ ಬಾತ್ರೂಮ್ ಮಾಡೋ ಕೆಲಸ ಕೊಡಲ್ಲ. ನನಗೆ ಕೊಟ್ಟಿಲ್ಲ ಕೋಟೆಯಿಂದ 2-3 ಟ್ರಿಪ್ಪು. ನಾನು ಏನತ್ತಕ್ಕೆ ಬಿಡೋ ನಮ್ಮ ಹತ್ರ ಕ್ಲೀನರ್ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಸುರಕ್ಷೆ ಬಂದಿರೋದು ಅಷ್ಟೇ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವಗಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.